ಬಿಜೆಪಿಯವರು ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ಳಿಕ್ಕೆ ಮಾತ್ರ ಫಿಟ್, ಅವರಿಗೆ ಆಡಳಿತ ಮಾಡ್ಲಿಕ್ಕೆ ಗೊತ್ತಿಲ್ಲ, ಹೆಣ್ಣು ಮಕ್ಕಳನ್ನು ಮಿಸ್ಯೂಸ್ ಮಾಡ್ತಾರೆ. ಮಹಿಳೆಯರನ್ನು ಮಿಸ್ಯೂಸ್ ಮಾಡಿಕೊಂಡಿದ್ದಾರೆ. ಇವರ ಸ್ಟೇಟ್ಮೆಂಟ್ ಹೇಗಿದೆ ಹೇಳಿ ನೀವು? ಮಿಸ್ಯೂಸ್ ಆಗಿದೆ ಅಂತ ಹೇಳಿದ್ರೆ ಬಿಜೆಪಿಯಲ್ಲಿ ಮಹಿಳೆಯರ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ನವೀನ್ ನಟ್ಟಾರ್ನ ಹೆಂಡತಿಗೆ ಕೆಲಸ ಕೊಟ್ಟದ್ದು ಕ್ಯಾಬಿನೆಟ್ ಡಿಸಿಷನ್ ಅಲ್ಲ, ಬೊಮ್ಮಾಯಿ ಅವರು ಹೇಳಿದ್ದು ಅವರಿಗೆ ಒಂದು ಕೆಲಸ ಕೊಡಿಸಿದ್ದು. ಇಲ್ಲಿ ಡಿಸಿ ಅವರಿಗೆ ಫೋನ್ ಮಾಡಿದ್ದು, ಅದು ಐವಾಶ್ ಅವರ ಕಣ್ಣೀರು ಒರೆಸುವ ಹಾಗೆ ಮಾಡಿದ್ದು, ನಿಜವೇ ಕಣ್ಣೀರು ಒರೆಸಿದ್ದಲ್ಲ, ಅವರಿಗೆ ಮೋಸ ಮಾಡಿದ್ದು. ಇದು ನಮ್ಮ ಪ್ರವೀಣ್ ಅಲ್ಲ, ಬಹುಶಃ ಅವರ ಹಿಂದೆ ಕರೆ ಮಾಡಿದಂತ ವ್ಯಕ್ತಿಯ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಹಾಗಾದ್ರೆ ಎಸ್, ಲಾಸ್ಟ್ ರಿಯಾಕ್ಷನ್ ಮೇಡಮ್, ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಲಾಸ್ಟ್ ಕೊನೆಯದಾಗಿ? ನಾನು ಹೇಳುದು, ಏನು ಸ್ಕೀಮ್ಗಳು ಸರ್ಕಾರ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ವೇಟ್ ಅಂಡ್ ಸಿ. ನಾನು ಇವರ ಸರ್ಕಾರ ನಾವು ಸ್ಟಾರ್ಟ್ ಮಾಡಿದಷ್ಟೇ ಅಲ್ಲ, ಫಸ್ಟ್ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿಯೇ ಇದನ್ನೆಲ್ಲ ಇಂಪ್ಲಿಮೆಂಟ್ ಮಾಡಿದ್ದಾರೆ. 5 ಸ್ಕೀಮ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿ ಆಗಿದೆ, ಡೇಟ್ ಕೊಟ್ಟು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಮತ್ತೆ ನೀವು ನೋಡಿ ಅಲ್ಲ, ವೇಟ್ ಅಂಡ್ ಸಿ. ನಾನು ಹೇಳುವುದು, ನಾನು ಕಾಂಗ್ರೆಸ್ನ ವಕ್ತಾರ ಇರಬಹುದು, ಕಾಂಗ್ರೆಸ್ ಒಳ್ಳೆ ಕೆಲಸ ಮಾಡಿದ್ರೆ ಕಾಂಗ್ರೆಸ್ಗೆ ನೆಕ್ಸ್ಟ್ 5 ವರ್ಷ ನಂತರ ತಿರ್ಗಿ ಜನರು ಎಲೆಕ್ಟ್ ಮಾಡಿ ಕಳಿಸಿದ್ದಾರೆ. ಬಿಜೆಪಿಯವರು ಮಾಡಿದ ಕೆಲಸಕ್ಕೆ ಅವರನ್ನು ರಿಜೆಕ್ಟ್ ಜನರು ಮಾಡಿದ್ದಾರೆ. ಸೊ ಇದು ಈಗ ಸ್ಕೀಮ್ ಬಂದಿದೆ, ಇಲ್ಲಿ ಸ್ಕೀಮ್ ಉಂಟು, ಅವರು ಎಂತದ್ದು ಅದನ್ನಿನ್ನು ಕಮೆಂಟ್ ಮಾಡ್ಲಿಕ್ಕೆ ವೇಟ್ ಅಂಡ್ ಸಿ ಅಲ್ಲ, ಯಾವ ರೀತಿಯಲ್ಲಿ ಇದು ಇಂಪ್ಲಿಮೆಂಟ್ ಆಗ್ತದೆ ಅಂತ ನೋಡಿ ಮತ್ತೆ ಕಮೆಂಟ್ ಮಾಡಿ. ಅಲ್ಲಿ ಎಂತದ್ದು ಸ್ಕೀಮು ಸ್ಟಾರ್ಟ್ ಆಗುವ ಮೊದಲು ಇವರು ಹೋಗಿ ಎಂತದ್ದು DC ಆಫೀಸಿನ ಎದುರು ಇಲ್ಲದೆ ತಾಲೂಕು ಆಫೀಸಿನ ಎದುರು ಇಟ್ಟುಕೊಂಡು ಧಿಕ್ಕಾರ ಮಾನ ಇಲ್ಲ ಮರ್ಯಾದೆ ಇಲ್ಲ ಅಂತ ಹೇಳಿಕೊಂಡು ಅದು ಅವರ ಹಣೆ ಬರ. ಅವರಿಗೆ ಅದು ಮಾತ್ರ ಗೊತ್ತಿರುವಂತ ವಿರೋಧ ಪಕ್ಷದ್ದು. ನಾನು ಹೇಳ್ತೇನೆ, ಬಿಜೆಪಿಯವರು ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ಳಿಕ್ಕೆ ಮಾತ್ರ ಫಿಟ್, ಅವರಿಗೆ ಆಡಳಿತ ಮಾಡ್ಲಿಕ್ಕೆ ಗೊತ್ತಿಲ್ಲ. ಅವರು ಆಡಳಿತ ಮಾಡಿದ್ರೆ ಹೇಗೆ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರ್ಬೋದು, ಭ್ರಷ್ಟಾಚಾರದಿಂದ ತುಂಬಿರ್ತದೆ. ಚೆಕ್ಕನ್ನೇ, ಭ್ರಷ್ಟಾಚಾರದ ಹಣವನ್ನು ಚೆಕ್ಕಲ್ಲೇ ತಗೊಳ್ತಾರೆ ಅವರು. ಹೆಣ್ಣು ಮಕ್ಕಳನ್ನು ಮಿಸ್ಯೂಸ್ ಮಾಡ್ತಾರೆ. ಇದೆಲ್ಲ ಮಾಡುವಂತದ್ದು ಹೆಣ್ಣು ಮಕ್ಕಳನ್ನ ಮಿಸ್ಯೂಸ್ ಮಾಡುವಂತದ್ದು ತಪ್ಪದು. ಯಾವತ್ತು ಮಾತಾಡಬಾರ್ದು ಅವರು. ಪ್ರತಿಯೊಬ್ಬರಿಗೂ ಅವರದಾದಂತ ಒಂದು ಜವಾಬ್ದಾರಿ ಇದೆ, ಖಂಡಿತವಾಗಿದೆ. ಬಿಜೆಪಿ ವೈಫಲ್ಯ ಆಗಿದೆ ಅಂತ ಹೇಳ್ತಾರಲ್ಲ, ಯಾವ ನಿಟ್ಟಿನಲ್ಲಿ ಅವ್ರು ಹೇಳಿಕ್ ಸಾಧ್ಯ ಇದೆ? ಖಂಡಿತವಾಗಿ ಅಂತ ಮಾತುಗಳನ್ನು ಆಡಬಾರ್ದು ಅವರು. ಎಲ್ಲಿ ಮಹಿಳೆಯರನ್ನು ಮಿಸ್ಯೂಸ್ ಮಾಡಿಕೊಂಡಿದ್ದಾರೆ, ಎಲ್ಲಿಯಾದ್ರೂ ಮಹಿಳೆಯರಿಗೆ ತೊಂದರೆ ಆಗಿದ್ರೆ ಒಬ್ಬ ಮಹಿಳೆಯರಿಗೆ ಅವರು ಮಾತಾಡಬೇಕಾಗಿತ್ತು. ಈಗ ಕೂತ್ಕೊಂಡು ಮಹಿಳೆಯರಿಗೆ ಮಿಸ್ಯೂಸ್ ಅಂತ ಹೇಳುವಂತದ್ದು ತಪ್ಪು ವರ್ಡ್ ಅದು. ಯಾಕೆ ಮಹಿಳೆಯರಿಗೆ ನನಗೆ ಮಹಿಳೆಗೆ ಮಿಸ್ಯೂಸ್ ಆಗಿದೆ ಅಂತ ಹೇಳಿದ್ರೆ ಬಿಜೆಪಿಯಲ್ಲಿ ಮಹಿಳೆಯರ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಇದೀವಿ ಇವತ್ತು. ಒಂದ್ ನಿಮಿಷ, ಮಹಿಳೆಯರ ಸಬಲೀಕರಣದ ಬಗ್ಗೆ ನಾವುಗಳು ಚರ್ಚೆಯನ್ನು ಮಾಡ್ತೀವಿ ಇವತ್ತು. ಆದ್ರೆ ತಾವುಗಳು ಹೇಳ್ತೀರಾ ಬಿಜೆಪಿಯವರು ಅಥವಾ ಇನ್ನೊಂದು ಪಕ್ಷ ಮಿಸ್ಯೂಸ್ ಮಾಡಿದೆ. ಕುಂಬಳಕಾಯಿ ಕದ್ದು ಹೋದ ಕೂಡಲೇ ಬೆನ್ನು ತಟ್ಟಿ ನಾನು ಮೀಡಿಯಾದಲ್ಲೇ ನೋಡಿದ್ದನ್ನು ನಾನು ಹೇಳುವಂತದ್ದು. ಎಂತ ಮೀಡಿಯಾದಲ್ಲಿ ನಾನು ಕೊಡಿಸಿದೆ ಅಂತ ಹೇಳಿಕೊಂಡು ಮಿಸ್ಯೂಸ್ ಆಗಿದೆ ಅಂತ ಹೇಳಿಕೊಂಡು ಖಂಡಿತವಾಗಿ ಏನ್ ಮಾತಾಡ್ತಾ ಇದ್ದಾರೆ ನೋಡಿ. ಲಕ್ಷಾಂತರ ಮಹಿಳೆಯರು ಬಿಜೆಪಿ ಪಕ್ಷಕ್ಕಾಗಿ ಕಾರ್ಯಕರ್ತರು ದುಡಿತಾ ಇದ್ದಾರೆ. ಇವರ ಸ್ಟೇಟ್ಮೆಂಟ್ ಹೇಗಿದೆ ಹೇಳಿ ನೀವು? ಏನಿದೆ ಇವರ ಸ್ಟೇಟ್ಮೆಂಟ್? ಒಂದು ಒಬ್ಬರಿಂದ ಅಥವಾ ಇಬ್ಬರಿಂದ ಆಗಿರುವಂತಹ ಕೆಲವು ಅಚಾತುರ್ಯ ಅಚಾತುರ್ಯ ಕೆಲಸಗಳನ್ನ ತಾವು ಇಡೀ ಪಕ್ಷಕ್ಕೆ, ಒಂದು ಸಂಘಕ್ಕೆ, ಒಂದು ಆರ್ಗನೈಸೇಷನ್ಗೆ ಆ ರೀತಿ ಕಪ್ಪು ಚುಕ್ಕೆ ಮಾಡಿ ತೋರಿಸುವುದು ತಪ್ಪು. ಅಟ್ ದ ಸೇಮ್ ಟೈಮ್ ತಾವು ಹೇಳಿದ್ರಿ ಬಿಜೆಪಿ ಪಕ್ಷ ಮಹಿಳೆಯರಿಗೆ ಏನ್ ಕೊಟ್ಟಿದೆ ಅನ್ನೋದು ಬಹುಶಃ ನಾವುಗಳು ಗಮನಿಸಿದಾಗ ನಾಟ್ ಓನ್ಲಿ ರಾಜ್ಯ ಬೇಡ, ಕರಾವಳಿ ಭಾಗದಲ್ಲೂ ಕೂಡ ಇಬ್ಬರು ಮಹಿಳೆಯರಿಗೆ ಪಕ್ಷದಲ್ಲಿ ಸ್ಥಾನವನ್ನು ಕೊಟ್ಟಿರುವಂತಹ ಬಿಜೆಪಿ ಸುಳ್ಯದಲ್ಲಿ, ಪುತ್ತೂರಿನಲ್ಲಿ. ಬಹುಶಃ ತಮ್ಮ ಪಕ್ಷ ಏನು ಕೊಟ್ಟಿಲ್ಲ ಮಹಿಳೆಯರಿಗೆ. ನಾನು ನೀವು ಕೇಳಿರುವಂತದ್ದು, ನಾನು ಇನ್ನು ಬಿಜೆಪಿಗೆ ಬ್ಯಾಟಿಂಗ್ ಮಾಡ್ತೀನಿ ಅನ್ನೋದು ಯಾರು ಆರೋಪ ಮಾಡೋದು ಲಾಸ್ಟ್ ನಿಮಿಷ ಮೇಡಮ್. ಯಾಕಂದ್ರೆ ಮಹಿಳೆಯರನ್ನ ಮಿಸ್ಯೂಸ್ ಮಾಡುತ್ತೆ ಅನ್ನುವಂಥದ್ದು ಆ ಪದಕ್ಕೆ ಬಹಳ ದೊಡ್ಡ ಶಬ್ದ ಅರ್ಥ ಸಿಗುತ್ತೆ. ಅಂತಹ ಅರ್ಥಗಳು ಬೇಡ. ನಾವು ಅಭಿವೃದ್ಧಿ ಬಗ್ಗೆ ಚರ್ಚೆಯನ್ನ ಮಾಡೋಣ. ತಪ್ಪಿದವರಿಗೆ ಶಿಕ್ಷೆ ಸಿಕ್ಕೇ ಸಿಗುತ್ತೆ. ಯಾಕಂದ್ರೆ ಪುತ್ತೂರಿನಲ್ಲಿ ಕೂಡ ಅವರನ್ನ ಮನೆ ಕಳಿಸಿದ್ದಾರೆ. ಸ್ವಂತ ವಿಚಾರಗಳು ಬರುತ್ತೆ, ಅದು ನಮ್ಮ ಜನರು ಕೂಡ ನೋಡ್ತಾರೆ. ಅವರು ಯಾವತ್ತೂ ಕೂಡ ಉಳಿಗಾಲವಿಲ್ಲ, ಅದು ನಮ್ಗೆ ಗೊತ್ತಿರುವಂತಹ ವಿಚಾರ. ಎಸ್ ಮೇಡಮ್, ಲಾಸ್ಟ್ ರಿಕ್ಷನ್ ನಾನು ಹೇಳುದು, ಸ್ಕೀಮ್ಗಳು ಏನು ಕೊಟ್ಟಿದ್ದಾರೆ, ವೆರಿ ಗುಡ್ ಸ್ಕೀಮ್. ಬಿಜೆಪಿ ಅವರಲ್ಲಿ ನನ್ನ ರಿಕ್ವೆಸ್ಟ್, ವೇಟ್ ಅಂಡ್ ಸಿ, ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ತಾರೆ.